ಇಂದು ರಾತ್ರಿ ಮತ್ತು ನಾಳೆ ಜಗತ್ತಿನಾದ್ಯಂತ ಕ್ರಿಸ್ಮಸ್ ಸಂಭ್ರಮ. ನಾಡಿನೆಲ್ಲೆಡೆ ಚರ್ಚ್ಗಳು ಮತ್ತು ಕ್ರೈಸ್ತರ ಮನೆಗಳು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಮತ್ತು ನಕ್ಷತ್ರಗಳಿಂದ ಕಂಗೊಳಿಸ್ತಾ ಇವೆ. ಮನೆ ಮತ್ತು ಚರ್ಚ್ಗಳ ಆವರಣದಲ್ಲಿ ಆಕರ್ಷಕ ಗೋದಲಿ ಮತ್ತು ಕ್ರಿಸ್ಮಸ್ ಟ್ರೀಗಳು ನಿರ್ಮಾಣಗೊಂಡಿದ್ದು ಎಲ್ಲೆಡೆ ಹಬ್ಬದ ವಾತಾವರಣ ಮನೆ ಮಾಡಿದೆ. ಚರ್ಚ್ಗಳಲ್ಲಿ ಇಂದು ಮತ್ತು ನಾಳೆ ಹಬ್ಬದ ಬಲಿಪೂಜೆಗಳು ನಡೆಯಲಿವೆ. ಕ್ರಿಸ್ಮಸ್ ಹಬ್ಬ ಅಂದ್ರೆ ಯೇಸು ಕ್ರಿಸ್ತರ ಜನನದ ಹಬ್ಬ. ಪ್ರಪಂಚದಾದ್ಯಂತ ಕ್ರೈಸ್ತರು ಈ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸ್ತಾರೆ. ಅದರಲ್ಲೂ ಕರಾವಳಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೆರುವಾಯಿ ಫಾತಿಮಾ ಮಾತೆ ಚರ್ಚ್ ಸೇರಿದಂತೆ ಕರಾವಳಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಸಂಭ್ರಮ ಹೆಚ್ಚಾಗಿದೆ. ನಕ್ಷತ್ರಗಳಿಂದ ಮತ್ತು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡ ಮನೆಗಳು, ಎಲ್ಲರ ಮುಖದಲ್ಲೂ ಹಬ್ಬದ ಸಂಭ್ರಮದ ಕಳೆ. ಗ್ರಾಮದ ಚರ್ಚ್ ಧರ್ಮಗುರುಗಳ ಜೊತೆಗೆ ಊರ ಮಂದಿಯ ಮನೆ ಮನೆ ಭೇಟಿ ಕೂಡ ಕಂಡುಬರುತ್ತೆ. ಕರಾವಳಿಯಲ್ಲಿ ಕ್ರಿಸ್ಮಸ್ ಮುಂಚಿನ ದಿನಗಳಲ್ಲಿ ಕಂಡುಬರುವ ದೃಶ್ಯವಿದು. ನಾವು ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತೇವೆ. ಅದೇ ರೀತಿಯಲ್ಲಿ 2022 ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ನಾವು ಆಲ್ಮೋಸ್ಟ್ 30 ಮನೆಗಳಿಗೆ ಹೋಗಿ ಆಚರಿಸಿದೆವು. ಕ್ರೈಸ್ತರು ನಮ್ಮ ಕ್ರಿಸ್ತರು ಬೆತ್ಲೆಹೇಮ್ ನಗರದಲ್ಲಿ ಹುಟ್ಟಿದ ಸಂದೇಶವನ್ನು ಪ್ರತಿ ಮನೆಗಳಿಗೆ ಹೋಗಿ ಅವರಿಗೆಲ್ಲ ನೆನಪಿಸಿ ನಾವು ಮತ್ತೆ ಕ್ರಿಸ್ಮಸ್ ಸಂದೇಶವನ್ನು ನಾವು ಕೊಡಲು ಹೋಗಿದ್ದೆವು. ಅಲ್ಲಿ ಪ್ರತಿ ಮನೆಯಲ್ಲೂ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದರು ಹಾಗೂ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಸ್ವಾಗತಿಸಿದರು. ಇದರಲ್ಲಿ ಸಣ್ಣವರಿಂದ ವಯಸ್ಸಾದವರೆಗೂ ಅವರ ತಮ್ಮ ಅಮೂಲ್ಯವಾದ ಸಮಯವನ್ನು ಸಂತೋಷವನ್ನು ಹಂಚಲಿಕ್ಕೋಸ್ಕರ ಮೀಸಲಿಡುತ್ತಿದ್ದೇವೆ. ಇದರಲ್ಲಿ ಎಲ್ಲರೂ ಸಂತೋಷದಿಂದ ಭಾಗವಹಿಸುತ್ತಿದ್ದೇವೆ. ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ಚರ್ಚ್ ಗುರುಗಳ ನೇತೃತ್ವದಲ್ಲಿ ಊರಿನ ಕ್ರೈಸ್ತರು ಗ್ರಾಮದ ಮನೆಗಳಿಗೆ ಭೇಟಿ ನೀಡ್ತಾರೆ. ಯೇಸು ಕ್ರಿಸ್ತರ ಸಂದೇಶವನ್ನ ಸಾರುತ್ತಾ, ಬೈಬಲ್ ವಾಕ್ಯಗಳನ್ನ ಪಠಿಸುತ್ತಾ, ಕ್ರಿಸ್ಮಸ್ ಗೀತೆಗಳನ್ನ ಹಾಡುತ್ತಾ ಕ್ರೈಸ್ತರು ಅದ್ಧೂರಿಯಾಗಿ ಹಬ್ಬವನ್ನ ಆಚರಿಸ್ತಾರೆ. ಕ್ರಿಸ್ಮಸ್ ಹಬ್ಬ ಅಂದ್ರೆ ಸಾಂತಾಕ್ಲಾಸ್ ಇರಲೇಬೇಕು. ಗ್ರಾಮ ಭೇಟಿ ಸಂದರ್ಭ ಮನೆಗೆ ಸಾಂತಾಕ್ಲಾಸ್ ಬಂದ್ರು ಅಂದ್ರೆ ಮಕ್ಕಳಿಗಂತೂ ಖುಷಿಯೋ ಖುಷಿ. ಸಾಂತಾಕ್ಲಾಸ್ ಅಜ್ಜನೊಂದಿಗೆ ಕುಣಿಯುತ್ತಾ ಆತ ನೀಡುವ ಚಾಕ್ಲೇಟ್ಗಳನ್ನ ಸ್ವೀಕರಿಸಿ ಮಕ್ಕಳು ಸಂಭ್ರಮಿಸ್ತಾರೆ. ಯೇಸು ಕಂದನನ್ನ ಮನೆಗಳಲ್ಲಿ ತುಂಬಿಸಿಕೊಳ್ತಾರೆ. ಕುಸ್ವಾರ್ ಅಥವಾ ಕ್ರಿಸ್ಮಸ್ ವಿಶೇಷ ತಿಂಡಿಗಳು ಈ ಹಬ್ಬದ ಇನ್ನೊಂದು ಪ್ರಮುಖ ವೈಶಿಷ್ಟ್ಯ. ಕ್ರಿಸ್ಮಸ್ ವಿಶೇಷ ತಿಂಡಿಗಳು ಬಾಯಲ್ಲಿ ನೀರೂರಿಸುತ್ತವೆ. ಇವತ್ತು ಸಂಭ್ರಮ ನೋಡುವಾಗ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತರು ಹುಟ್ಟಿದ ನಿಜವಾಗಿ ಈ ಪ್ರಪಂಚಕ್ಕೆ ಅವರೊಂದು ಮಾದರಿಯಾದರು. ಇವತ್ತು ನಾವು ಎಲ್ಲ ಮನೆಗಳಿಗೆ ಭೇಟಿ ನೀಡಿದಾಗ ನಮಗೆ ಎಲ್ಲರೂ ಸ್ವಾಗತವನ್ನು ನೀಡಿದರು. ಅದೇ ರೀತಿ ನಾವು ಅವರ ಮನೆಗೆ ಹೋಗಿ ಈ ಯೇಸು ಕ್ರಿಸ್ತರು ಜನಿಸಿದ ಶುಭ ಸಂದೇಶವನ್ನು ನಾವು ಪ್ರತಿಯೊಬ್ಬರ ಮನೆಗೆ ಅವರಿಗೆ ನಾವು ಹಂಚಿಕೊಂಡೆವು. ಅಲ್ಲಿ ನಮಗೆ ಎಲ್ಲ ರೀತಿಯ ತಿಂಡಿ ತಿನಿಸುಗಳನ್ನು ಅವರು ಕೊಟ್ಟರು. ಮತ್ತು ನಾವು ಇದನ್ನು ಒಂದು ಸಾಧಾರಣವಾಗಿ ಒಂದು 15 ದಿವಸ ಮುಂಚೆ ನಾವೊಂದು ಪೂರ್ವ ತಯಾರಿಕೆಯಾಗಿ ನಾವು ತಯಾರಿ ಮಾಡಿ ಎಲ್ಲ ಮನೆಗಳಿಗೆ ಹೋದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಸಣ್ಣವರಿಂದ ಹಿಡಿದು ಹಿರಿಯರ ತನಕ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ನಾವು ಮನೆಗೆ ಹೋಗುವಾಗ ಎಲ್ಲ ಮನೆಯವರು ನಮ್ಮನ್ನು ಸಂತೋಷದಿಂದ ಸ್ವೀಕರಿಸಿ ತಿಂಡಿ ತಿನಿಸು ಕೊಟ್ಟು ನಮ್ಮನ್ನು ಸಂತೋಷದಿಂದ ಸ್ವೀಕರಿಸ್ತಾ ಇದ್ದಾರೆ. ಇದೊಂದು ನಮಗೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇಂದಿನಿಂದ 2 ದಿನಗಳ ಕಾಲ ಕರಾವಳಿಯಲ್ಲಿ ಕ್ರೈಸ್ತ ಸಮುದಾಯದವರ ಸಂಭ್ರಮ ಮಾತ್ರ ಮುಗಿಲು ಮುಟ್ಟಿದೆ. ಬ್ಯೂರೋ ನ್ಯೂಸ್, ನಮ್ಮ ಕುಡ್ಲ 24/7. Pinto di Cesara, vetam Kazara, Bai Bulgindi Rosa Kelly, Onad Ghara, Kednatari Cesara, Zaler Kazara, Sugli Amchi Patla Baba Vetya Ghara.